ಮಂಗಳೂರಿನ ಶಕ್ತಿ ನಗರದ ಶಕ್ತಿ ವಸತಿ ಶಾಲೆ ಮತ್ತು ಶಕ್ತಿ ಪದವಿ ಪೂರ್ವ ಕಾಲೇಜಿನ ವತಿಯಿಂದ ಶಕ್ತಿ ಕ್ಯಾನ್ ಕ್ರಿಯೇಟ್ ದಸರಾ ರಜಾಕಾಲದ ಶಿಬಿರವನ್ನು ಆಯೋಜಿಸಲಾಯಿತು. ಶಾಲಾ ಸಭಾಂಗಣದಲ್ಲಿ ಆಯೋಜಿಸಲಾಗಿರುವ ಶಕ್ತಿ ಕ್ಯಾನ್ ಕ್ರಿಯೇಟ್ ದಸರಾ ರಜಾ ಕಾಲದ ಶಿಬಿರದ ಉದ್ಘಾಟನೆಯನ್ನ ಸುಧಾನ ವಸತಿ ಶಾಲೆ ಪುತ್ತೂರು ಇದರ ಸಂಚಾಲಕರಾದ ವಂದನೀಯ ವಿಜಯ್ ಹಾರ್ವಿನ್ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಇಂದಿನ ಮಕ್ಕಳು ಪಾಠದ ಜೊತೆ ಆಟವಾಡಬೇಕು. ಶಾಲೆಗಳು ಮಕ್ಕಳನ್ನ ಅಂಕ ಪಡೆಯಲು ತಯಾರು ಮಾಡುವ ಕೇಂದ್ರಗಳಾಗಬಾರದು. ದೇಶದ ಭವಿಷ್ಯದ ದೃಷ್ಟಿಯಿಂದ ಅವರ ವ್ಯಕ್ತಿತ್ವದ ವಿಕಸನದ ಕಡೆಗೆ ಗಮನ ನೀಡಬೇಕೆಂದು ಕಿವಿಮಾತು ಹೇಳಿದ್ರು. ಮಕ್ಕಳನ್ನ ನಾವಿವತ್ತು ದೂರುತ್ತೇವೆ, ಮಕ್ಕಳಿಗೆ ಬೈಯುತ್ತೇವೆ, ನಮ್ಮ ಮಕ್ಕಳು ಹಾಗಾದ್ರು ಹೀಗಾದ್ರು ಅಂತ ಬೇರೆ ಬೇರೆ ಮಾತುಗಳನ್ನು ನಾವು ಹೇಳ್ತೇವೆ. ಆದರೆ ಮಕ್ಕಳನ್ನು ಯಾವ ರೀತಿಯಲ್ಲಿ ಅವರಿಗೆ ಶಿಕ್ಷಣವನ್ನ ಅಥವಾ ಮಕ್ಕಳನ್ನು ಯಾವ ವಿಧದಲ್ಲಿ ಬೆಳೆಸಬೇಕೋ ಆ ವಿಧದಲ್ಲಿ ನಾವು ಬೆಳೆಸಲಾರದೆ ಹೋದ್ರಿಂದ ನಾವು ಸ್ವಲ್ಪ ತೊಂದರೆಗೆ ಒಳಗಾಗಿದ್ದೇವೆ. ಹಾಗೆ ಇವತ್ತು ನಾವು ಆಲೋಚನೆ ಮಾಡಬೇಕು. ನೋಡಿ, ಇವತ್ತು ನನಗೆ ಬಹಳ ಸಂತೋಷ ತಂದಂಥ ಒಂದು ವಿಚಾರ ಅಂದರೆ, ನಾನು ಈ ಕ್ಲಾಸ್ ರೂಮ್ಸ್ಗಳನ್ನು ಶಾಲೆಯನ್ನು ನೋಡಿದೆ. ಇವತ್ತು ನಮ್ಮ ಆಚಾರ್ಯ ಅವರು ಮಾತಾಡಿದಂಥ ಆ ರೀತಿ ನನಗೆ ನೋಡುವಾಗ ಅವರು ಪರಶುರಾಮ ಕಾರಂತರನ್ನ ಉದಾಹರಣೆಯಾಗಿ. ಮುಖ್ಯ ಅತಿಥಿಗಳಾಗಿ ಪಾಲಿಕೆ ಸದಸ್ಯೆ ಅಖಿಲ ಆಳ್ವಾ ಪಾಲ್ಗೊಂಡಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಗೋಪಾಲಕೃಷ್ಣ ದೇವಸ್ಥಾನದ ಆಡಳಿತ ಮೊಕ್ತೇಸರರಾದ ಕೆಸಿ ನಾಯಕ್ ರವರು ವಹಿಸಿದ್ರು. ವೇದಿಕೆಯಲ್ಲಿ ಆಡಳಿತ ಮಂಡಳಿ ಸದಸ್ಯೆ ಸಗಣಾಶ್ರೀ ನಾಯಕ್ ರವರು, ಪ್ರಧಾನ ಸಲಹೆಗಾರ ರಮೇಶ್ ಕೆ, ಅಭಿವೃದ್ಧಿ ಅಧಿಕಾರಿ ನಸೀಮಾ ಬಾನು ಮತ್ತು ಗೋಪಾಲಕೃಷ್ಣ ಪೂರ್ವ ಪ್ರಾಥಮಿಕ ಶಾಲೆಯ ಸಂಚಾಲಕಿ ನೀಮಾ ಸಕ್ಸೇನಾ, ಸಂಸ್ಥೆಯ ಆಡಳಿತಾಧಿಕಾರಿ ಬೈಕಾಡಿ ಜನಾರ್ದನಾಚಾರ್, ಶಕ್ತಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಪ್ರಭಾಕರ್ ಜಿಎಸ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.